ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟ, ಹೆಚ್ಚುತ್ತಿರುವ ರೇಬಿಸ್ ಮೊದಲಾದ ಸಮಸ್ಯೆಯ ವಿಚಾರಣೆ ನಡೆಸಿ ಜನವಸತಿ ಪ್ರದೇಶದಿಂದ ಎಲ್ಲ ಬೀದಿ ನಾಯಿಗಳನ್ನು ಹೊರಗಟ್ಟಿ ಅದನ್ನು ತಡೆಯುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಹಾಗೂ ಆರ್ ಮಹದೇವನ್ ಅವರನ್ನ ಒಳಗೊಂಡ ನ್ಯಾಯಪೀಠದೆದುರು ದಿಲ್ಲಿಯ ಬೀದಿ ನಾಯಿಗಳ ಸಮಸ್ಯೆ ವಿಚಾರಣೆಗೆ ಬಂದಿತ್ತು. ದಿಲ್ಲಿಯಲ್ಲಿ ನಾಯಿ ಮೂಲ ಮನೆ ರಚಿಸಿ ಎಲ್ಲಾ ಬೀಡಾಡಿ ನಾಯಿಗಳನ್ನ ಅಲ್ಲಿಗೆ ಅಟ್ಟಿ ಎಂದು ಸೂಚಿಸಿತ್ತು. ದಿಲ್ಲಿ ಸರ್ಕಾರವು ಸಮಯ ಮಿತಿಯೊಡನೆ ಇದನ್ನು ಕಾರ್ಯಗತಗೊಳಿಸಬೇಕು ಎಂದು ಸುಪ್ರೀಂ ಹೇಳಿತ್ತು. ನಾಯಿಪ್ರಿಯರು, ಪ್ರಾಣಿಪ್ರಿಯರು ಇದನ್ನು ತಡೆಯುವಂತಿಲ್ಲ, ಸರ್ಕಾರದ ಕ್ರಮವನ್ನ ಪ್ರಶ್ನಿಸುವಂತೆಯೂ ಇಲ್ಲ. ಅವರು ನಾಯಿ ಮನೆ ಕಟ್ಟಿ ಬೀದಿ ನಾಯಿಗಳ ಪೋಷಣೆ ಮಾಡಲು ಯಾವುದೇ ಅಡ್ಡಿಯಿಲ್ಲ ಎಂದು ಸಹ ಸುಪ್ರೀಂ ಕೋರ್ಟ್ ಹೇಳಿತ್ತು. ರೇಬಿಸ್ಗೆ ಬಲಿಯಾದವರನ್ನ ಪ್ರಾಣಿಪ್ರಿಯರು ಮತ್ತೆ ಬದುಕಿಸಬಲ್ಲಿರಾ ಎಂಬ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಕೇಳಿತ್ತು. ಈ ವರ್ಷ ಜನವರಿಯಿಂದ ಆಗಸ್ಟ್ ನಡುವೆ ದಿಲ್ಲಿಯಲ್ಲಿ 35,198 ನಾಯಿ ಕಚ್ಚಿದ್ದು ವರದಿಯಾಗಿದೆ. 49 ರೇಬಿಸ್ ಪ್ರಕರಣಗಳು ನಡೆದಿವೆ ಎಂದು ಪಾಲಿಕೆಯು ಕೋರ್ಟ್ಗೆ ಮಾಹಿತಿಯನ್ನ ನೀಡಿತು. Mama